ಕೊಳಲಾದಿನ ಕೃಷ್ಣ ನಿನ್ನ ಕೈಯಲ್ಲಿ ಕಳೆದೋದೆನ ಗೋಪಿಲೋಲ ನಿನ್ನಲ್ಲಿ ಹಗಲಿರುಳು ನಿನಗಾನ ಸದಾ ನಿನ್ನದೇ ಧ್ಯಾನ. ಪ್ರಿಯ ಭಕ್ತ ಬಾಂಧವರೇ, ಶ್ರೀ ಕ್ಷೇತ್ರ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಯುವ ಶ್ರೀಕೃಷ್ಣ ಜಯಂತ್ಯುತ್ಸವವು ಬ್ರಹ್ಮಶ್ರೀ ವೇದಮೂರ್ತಿ ಉಚ್ಚಿಲ ಪದ್ಮನಾಭ ತಂತ್ರಿ ಇವರ ನೇತೃತ್ವದಲ್ಲಿ ದಿನಾಂಕ 30/8/2021 ರಿಂದ 31/8/2021 ಪರ್ಯಂತ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ. ದಿನಾಂಕ 30/8/2021 ಸೋಮವಾರ ಬೆಳಿಗ್ಗೆ 6 ಗಂಟೆಗೆ ಪವಮಾನ ಅಭಿಷೇಕ, ಪಂಚಾಮೃತ ಅಭಿಷೇಕ, ಬೆಳಿಗ್ಗೆ 7:30ಕ್ಕೆ ಪ್ರಾತಃಕಾಲ ಪೂಜೆ, ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ, ರಾತ್ರಿ 11ರಿಂದ ಭಜನಾ ಕಾರ್ಯಕ್ರಮ, ರಾತ್ರಿ 11:30ಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹಾಪೂಜೆ, ಶ್ರೀಕೃಷ್ಣ ಉಯ್ಯಾಲೋತ್ಸವ ಮತ್ತು ಅರ್ಘ್ಯ ಪ್ರದಾನ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ, ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ, ರಾಮನಾರಾಯಣಂ ಜಾನಕಿ ವಲ್ಲಭಂ, ರಾಮನಾರಾಯಣಂ ಜಾನಕಿ ವಲ್ಲಭಂ. ದಿನಾಂಕ 31/8/2021 ಮಂಗಳವಾರ ಬೆಳಿಗ್ಗೆ 7:30ರಿಂದ ಪ್ರಾತಃಕಾಲ ಪೂಜೆ, ಬೆಳಿಗ್ಗೆ 8:30ರಿಂದ ತುಳಸಿ ಲಕ್ಷಾರ್ಚನೆ ಪ್ರಾರಂಭ, ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ, ಸಂಜೆ 7 ಗಂಟೆಗೆ ಭಜನಾ ಕಾರ್ಯಕ್ರಮ. ರಾತ್ರಿ 8:30ರಿಂದ ಶ್ರೀ ದೇವರ ಅವಭೃತ ಸ್ನಾನ ಚಕ್ರತೀರ್ಥ ಕೆರೆಯಲ್ಲಿ, ರಾತ್ರಿ 9:30ಕ್ಕೆ ಮಹಾ ಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ಜರುಗಲಿದೆ. ಈ ಎಲ್ಲ ಪುಣ್ಯಪ್ರದ ಕಾರ್ಯದಲ್ಲಿ ಭಕ್ತಾಭಿಮಾನಿಗಳಾದ ತಾವೆಲ್ಲರೂ ಭಾಗವಹಿಸಿ ಶ್ರೀದೇವರ ಮುಡಿಗಂಧ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾಗಬೇಕಾಗಿ ವಿನಂತಿಸುವ ಆಡಳಿತಾಧಿಕಾರಿ, ಚಕ್ರಪಾಣಿ ಸೇವಾ ಸಮಿತಿಯ ಸರ್ವ ಸದಸ್ಯರು ಮತ್ತು ಅರ್ಚಕ ವೃಂದ.